ದಕ್ಷಿಣ ಕನ್ನಡ ಜಿಲ್ಲೆಯ ವ್ಯಾಪ್ತಿಯಲ್ಲಿರುವ ರಾಷ್ಟ್ರೀಯ ಹೆದ್ದಾರಿ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಬ್ರಹ್ಮರಕೂಟ್ಲು ಟೋಲ್ಗೇಟ್ ತೆರವುಗೊಳಿಸಬೇಕು. ಹೊಸ ಟೋಲ್ಗೇಟ್ಗಳನ್ನು ಅಳವಡಿಸುವ ಸಂದರ್ಭ ಅಂತರದ ನಿಯಮಗಳನ್ನು ಪಾಲಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟು ಬುಧವಾರ ಬೆಳಿಗ್ಗೆ ನಂತೂರು ಜಂಕ್ಷನ್ ಸಮೀಪ ಸಮಾನ ಮನಸ್ಕ ಸಂಘಟನೆಗಳ ಸಹಭಾಗಿತ್ವದಲ್ಲಿ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಸಾಮೂಹಿಕ ಧರಣಿ ಆರಂಭಗೊಂಡಿತು. ಸುರತ್ಕಲ್ ಟೋಲ್ಗೇಟ್ ವಿರೋಧಿ ಹೋರಾಟ ಸಮಿತಿ ಸಂಚಾಲಕ ಮುನೀರ್ ಕಾಟಿಪಳ್ಳ ಧರಣಿಯನ್ನು ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ಮೇಲ್ದರ್ಜೆಗೆ ಏರುತ್ತಿರುವ ಬಿಸಿ ರೋಡು ಗುಂಡ್ಯ, ಪುಂಜಾಲ್ಕಟ್ಟೆ ಚಾರ್ಮಾಡಿ, ನಂತೂರು ಮೂಡುಬಿದ್ರೆ ಕಾರ್ಕಳ ಹೆದ್ದಾರಿ ಕಾಮಗಾರಿಗಳನ್ನು ವೇಗವಾಗಿ ಪೂರ್ಣಗೊಳಿಸಬೇಕು. ಸಂಪೂರ್ಣ ಹದಗೆಟ್ಟಿರುವ ಸುರತ್ಕಲ್ ನಂತೂರು ಹೆದ್ದಾರಿಯನ್ನು ಪೂರ್ಣ ಪ್ರಮಾಣದಲ್ಲಿ ದುರಸ್ತಿಗೊಳಿಸಬೇಕು. ಸ್ಥಗಿತಗೊಂಡಿರುವ ನಂತೂರು ಮೇಲ್ಸೇತುವೆ, ಕೂಳೂರು ನೂತನ ಸೇತುವೆ ಕಾಮಗಾರಿಗಳನ್ನು ಆದ್ಯತೆಯಲ್ಲಿ ನಡೆಸಿ ಕಾಲಮಿತಿಯ ಒಳಗಡೆ ಪೂರ್ಣಗೊಳಿಸಬೇಕು ಎಂದು ಆಗ್ರಹಿಸಿದರು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಹಾದು ಹೋಗುವಂತಹ 4 ಹೆದ್ದಾರಿಗಳು ಕೂಡ ಒಂದು ಗಂಭೀರವಾದ ಸಮಸ್ಯೆಗಳಿವೆ. ಅದರಲ್ಲಿಯೂ ಕೂಡ ಗುಂಡಿಯ ಟು ಬಿಸಿ ರೋಡ್ ಇರ್ಬೋದು, ಬಿಸಿ ರೋಡ್ ಟು ಚಾರ್ಮಾಡಿ ಇರ್ಬೋದು, ಹಾಗೆ ನಂತೂರಿನಿಂದ ಮೂಡುಬಿದ್ರೆ ಕಾರ್ಕಳ ಹೆದ್ದಾರಿ, ಇದರ 3ರಲ್ಲಿಯೂ ಕೂಡ ಕಾಮಗಾರಿ ಮೇಲ್ದರ್ಜೆ ಕಾಮಗಾರಿ ಆರಂಭವಾಗಿ 5 ರಿಂದ 8 ವರ್ಷಗಳಾಯಿತು. ಯಾವ ಕಾಮಗಾರಿಗಳು ಕೂಡ ಇನ್ನು ಪೂರ್ಣಗೊಂಡಿಲ್ಲ. ನಾವು ಹತ್ತಿರದ ಈ ತಲಪಾಡಿ ದಾಟಿದ್ರೆ ಕೇರಳ ಭಾಗಕ್ಕೆ ಹೋದರೆ ಅದು ಶರವೇಗದಲ್ಲಿ ಮತ್ತು ವ್ಯವಸ್ಥಿತವಾಗಿ ಅಲ್ಲಿ ಹೆದ್ದಾರಿ ಕೆಲಸಗಳು ಮುಗಿತಾ ಇದೆ. ಇಲ್ಲಿ ಜನರಿಗೆ ಬೆಂಗಳೂರಿಗೆ ಹೋಗೋದಂದ್ರೆ ಯಮಯಾತನೆ ಆಗಿದೆ. ಈ ಕಡೆಯಲ್ಲಿ ಮೂಡುಬಿದ್ರೆ ತಲುಪಲಿಕ್ಕೆ ಅಸಾಧ್ಯ. ಆಮೆ ಭಾಗದಲ್ಲಿ ಇವತ್ತು ನಾವು ವಾಹನ ಸವಾರರು ಚಲಿಸುವಂಥ ಸ್ಥಿತಿ ಇದೆ. ಇದಲ್ಲದೆ ನಂತೂರಿನಿಂದ ಸುರತ್ಕಲ್ ರಾಷ್ಟ್ರೀಯ ಹೆದ್ದಾರಿ ಪೂರ್ಣ ಪ್ರಮಾಣದ ದುರಸ್ತಿ ಇಲ್ಲದೆ 5-6 ವರ್ಷ ಆಯಿತು. ಬರೀ ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಗುಂಡಿ ಬೀಳೋದು, ಜನರಿಗೆ ಬೀಳೋದು, ಸಾಯೋದು ಮತ್ತು ಮಳೆಗಾಲ ಮುಗಿದ ಮೇಲೆ ಒಂದು ಕಳಪೆ ಪ್ಯಾಚ್ ವರ್ಕ್ ಮಾಡೋದು ಬಿಟ್ಟು ಏನು ಮಾಡ್ತಾ ಇಲ್ಲ. ಅದರಿಂದಾಗಿ ನಂತೂರು ಟು ಸುರತ್ಕಲ್ ರಾಷ್ಟ್ರೀಯ ಹೆದ್ದಾರಿಯನ್ನು ನಿಯಮದ ಪ್ರಕಾರ ಪೂರ್ಣ ಪ್ರಮಾಣದಲ್ಲಿ ದುರಸ್ತಿಗೊಳಿಸಬೇಕು ಅಂತ ಒಂದು. ಅದರ ಜೊತೆಯಲ್ಲಿ ನಂತೂರು ಮೇಲ್ಸೇತುವೆ ಕಾಮಗಾರಿ 15 ವರ್ಷದ ಹಿಂದೆ ಆಗಬೇಕಿತ್ತು. ಅವಾಗ ಆಸ್ಕರ್ ಫೆರ್ನಾಂಡಿಸ್ ಇರುವಾಗ ಡಿಸೈನ್ ಆಗಿತ್ತು, ಆವಾಗಲೂ ಮಾಡಲಿಲ್ಲ. ಈಗ ಇಷ್ಟೆಲ್ಲ ಅಪಘಾತಗಳು, ಸಾವು ನೋವುಗಳಾದಮೇಲೆ ಕಳೆದ 1 ವರ್ಷದ ಹಿಂದೆ ಇಲ್ಲಿ ಮೇಲ್ಸೇತುವೆ ಮಾಡ್ತೀವಿ ಅಂತ ಹೇಳಿ ಈಗ 5-6 ತಿಂಗಳ ಹಿಂದೆ ಕಾಮಗಾರಿ ಆರಂಭ ಮಾಡಿದ್ರು. 2 ತಿಂಗಳಲ್ಲಿ ಕಾಮಗಾರಿ ನಿಂತಿದೆ. ಯಾಕೆ ನಿಂತಿದೆ ಅನ್ನೋದಕ್ಕೆ ಉತ್ತರ ಇಲ್ಲ. ಅದೇ ರೀತಿಯಲ್ಲಿ ಯಾವ ಡಿಸೈನ್ ಇದೆ, ಯಾವ ಡಿಸೈನಲ್ಲಿ ಮೇಲ್ಸೇತುವೆ ಮಾಡ್ತೀರಿ ಅನ್ನುವಂಥದ್ದನ್ನು ಡಿಸೈನನ್ನು ಕೂಡ ಸಾರ್ವಜನಿಕರಿಗೆ ಕೊಡ್ತಾ ಇಲ್ಲ. ಹಾಗೆ ಕೂಳೂರು ಸೇತುವೆ ಕುಸಿಯುತ್ತದೆ ಅಂತ ಹೇಳಿ ಹೆದ್ದಾರಿ ಪ್ರಾಧಿಕಾರ ರಿಪೋರ್ಟ್ ಕೊಟ್ಟು 7 ವರ್ಷ ಆಯಿತು. ಅಲ್ಲಿ ನೂತನವಾಗಿ ಹೊಸ ಸೇತುವೆ ಕಾಮಗಾರಿ ಆರಂಭ ಆಗಿ 5 ವರ್ಷ ಆಯಿತು. ಚಿಂತಕ ಎಂಜಿ ಹೆಗಡೆ, ಸಿಪಿಐ ಜಿಲ್ಲಾ ಮುಖಂಡ ಶೇಖರ್ ಬಿ, ಮಂಜುಳಾ ನಾಯಕ್, ಜಿಲ್ಲೆಯ ವಿವಿಧ ಜನಪರ ಸಂಘಟನೆಗಳ ಪ್ರಮುಖರು, ಸಾಮಾಜಿಕ ಕಾರ್ಯಕರ್ತರು ಧರಣಿಯಲ್ಲಿ ಭಾಗವಹಿಸಿದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.